ಅವ್ರು ಹೇಳಿದರು, ಸರ್ ಇಲ್ಲಿ ಕನ್ನಡ ಮಾತಾಡಿದರೆ ಟ್ರಾನ್ಸ್ಲೇಟ್ ಮಾಡಿದ್ರು ಕೇಳುವವರು ಇರುವುದಿಲ್ಲ, ಒಂದು ಇಂಗ್ಲೀಷ್ನಲ್ಲಿ ಮಾತಾಡಿ ಇಲ್ಲಿ ಹಿಂದಿನಲ್ಲಿ ಮಾತಾಡಿ ಸ್ವಲ್ಪ ಕೇಳ್ತಾರೆ ಅಂತ ಹೇಳಿದ್ರು. ದಟ್ಸ್ ಒನ್ ಪಾರ್ಟ್. ನನಗನ್ಸಿತ್ತು ಅವರಿಗೆ ಭರವಸೆ ವಿಶ್ವಾಸ ಕೊಡ್ತೇನೆ. ಸಂಸದನಾದ 6 ತಿಂಗಳ ಒಳಗೆ ಹಿಂದಿ ಭಾಷೆಯ ಮೇಲೆ ಪ್ರೌಢಿಮೆಯನ್ನು ಸಾಧಿಸಿ ಸಂಸತ್ನಲ್ಲಿ ಹಿಂದಿ ಭಾಷಣ ಮಾಡಿ ಅವರಿಗೆ ಖುಷಿಯಾಗುವಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಅಭ್ಯರ್ಥಿಗಳ ನಡುವೆ ಭಾಷಾ ಸಮರ ಜೋರಾಗಿದೆ. ಕೋಟಾ ಬಗ್ಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾದ ಜಯಪ್ರಕಾಶ್ ಹೆಗ್ಡೆ ಅವರು ನೀಡಿದ ಹೇಳಿಕೆ ವೈರಲ್ ಆಗಿದೆ. ಹಿಂದಿ ಇಂಗ್ಲಿಷ್ ಬರದೆ ದೆಹಲಿಯಲ್ಲಿ ವ್ಯವಹಾರ ಕಷ್ಟ ಸಾಧ್ಯ. ಹಿಂದಿ ಇಂಗ್ಲಿಷ್ ಬಾರದಿದ್ದರೆ ಕಚೇರಿಗಳಲ್ಲಿ ಬಹಳ ಸಮಸ್ಯೆಯಾಗುತ್ತದೆ. ಅಧಿಕಾರಿಗಳ ಬಳಿ ಹೋಗಿ ವೈಯಕ್ತಿಕವಾಗಿ ಮಾತನಾಡುವಾಗ ತೊಂದರೆಯಾಗುತ್ತದೆ. ಭಾಷೆ ಬರುವ ಬೇರೆಯವರನ್ನ ಕಳುಹಿಸಿ ವ್ಯವಹಾರ ಮಾಡಲು ಸಾಧ್ಯವಿಲ್ಲ. ಪಾಸ್ ಇಲ್ಲದ ವ್ಯಕ್ತಿ ಸಂಸದ್ ಒಳಗೆ ವ್ಯವಹರಿಸಲು ಸಾಧ್ಯವಿಲ್ಲ. ಸ್ವತಃ ಎಂಪಿ ಮಾತ್ರ ಅಧಿಕಾರಿಗಳ ಜೊತೆ ಹೋಗಿ ವ್ಯವಹರಿಸಬಹುದು. ಭಾಷೆ ಬಾರದಿದ್ದರೆ ಸಂಸದನಾಗಿ ಕೆಲಸ ನಿಭಾಯಿಸುವುದು ಕಷ್ಟ. ನಾನು ಸಂಸದನಾಗಿದ್ದಾಗ ಕನ್ನಡದಲ್ಲಿ ಪ್ರತಿಜ್ಞೆ ಸ್ವೀಕರಿಸಿದ್ದೆ. ಕನ್ನಡದಲ್ಲಿ ಭಾಷಣ ಮಾಡುತ್ತೇನೆ ಎಂದು ಪಾರ್ಲಿಮೆಂಟ್ನಲ್ಲಿ ಅಧಿಕಾರಿಗಳಿಗೆ ತಿಳಿಸಿದೆ. ಟ್ರಾನ್ಸ್ಲೇಟ್ ಮಾಡಿದ್ರೆ ಯಾರೂ ನಿಮ್ಮ ಕನ್ನಡ ಭಾಷಣವನ್ನ ಕೇಳುವುದಿಲ್ಲ ಎಂದು ಟ್ರಾನ್ಸ್ಲೇಟರ್ಗಳು ಹೇಳಿದ್ದರು. ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ಮಾತನಾಡಿದ್ರೆ ಸಂಸದರು ಕೇಳುತ್ತಾರೆ ಎಂದು ಹೇಳಿದ್ದರು ಎಂದು ಈ ಕುರಿತಾಗಿ ಹೇಳಿಕೆಯನ್ನ ನೀಡಿದ್ದ ಜಯಪ್ರಕಾಶ್ ಹೆಗ್ಡೆ ಅವರ ವಿಡಿಯೋ ವೈರಲ್ ಆಗಿದೆ. ಪ್ರಥಮ ಬಾರಿಗೆ ನಾನು ಓದ್ ತಗೊಂಡದೇ ಕನ್ನಡದಲ್ಲಿ, ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೆ ಕನ್ನಡದಲ್ಲಿ. ಆದರೆ ಇನ್ನೊಂದ್ಸಲ ಭಾಷಣವನ್ನು ನಾವು ಕನ್ನಡದಲ್ಲಿ ಮಾಡ್ತೇನೆ ಅಂತ ಟ್ರಾನ್ಸ್ಲೇಟರ್ ಅಂತ ಹೇಳಿದೆ. ಅವ್ರು ಹೇಳಿದರು, ಸರ್ ಇಲ್ಲಿ ಕನ್ನಡ ಮಾತಾಡಿದರೆ ಟ್ರಾನ್ಸ್ಲೇಟ್ ಮಾಡಿದ್ರು ಕೇಳುವವರು ಇರುವುದಿಲ್ಲ, ಒಂದು ಇಂಗ್ಲೀಷ್ನಲ್ಲಿ ಮಾತಾಡಿ ಇಲ್ಲಿ ಹಿಂದಿನಲ್ಲಿ ಮಾತಾಡಿ ಸ್ವಲ್ಪ ಕೇಳ್ತಾರೆ ಅಂತ ಹೇಳಿದ್ರು. ದಟ್ಸ್ ಒನ್ ಪಾರ್ಟ್. ಆದರೆ ಕನ್ನಡದಲ್ಲಿ ಮಾತಾಡಬಾರ್ದು ಅಂತ ಏನಿಲ್ಲ. ಆದರೆ ಕಚೇರಿಗಳಲ್ಲಿ ಹೋದಾಗ ಸಮಸ್ಯೆ. ಲೋಕಸಭೆಯಲ್ಲಿ ಆಫೀಸರ್ಸಿಗೆ ಹೋಗಿ ನಾವು ಪರ್ಸನಲ್ ಹೋಗಿ ಮಾತಾಡುವ, ಯಾಕಂದ್ರೆ ಬೇರೆಯವ್ರನ್ನ ಕಳಿಸಿದ್ರೆ ಪಾಸ್ ಇಲ್ಲದೆ ಎಲ್ಲಿ ಒಳಗೆ ಬಿಡುವುದಿಲ್ಲ. ಸ್ವತಃ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹೋದ್ರೆ ಪಾಸ್ ಇರ್ತದೆ, ಒಳಗೆ ಹೋಗ್ಲಿಕ್ಕೆ ಇನ್ನೇನು ಕಷ್ಟ. ಇನ್ನು ಈ ಕುರಿತಾಗಿ ಪ್ರತಿಕ್ರಿಯಿಸಿದ ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ, ಸಂಸದನಾದ 6 ತಿಂಗಳಿನ ಒಳಗೆ ಸಂಸತ್ನಲ್ಲಿ ಭಾಷಣ ಮಾಡಿ ಅವರಿಗೆ ಖುಷಿ ಪಡಿಸುತ್ತೇನೆ. ಬಿಜೆಪಿ ಅಭ್ಯರ್ಥಿಯಾಗಿ ನನಗೆ ಇರುವ ಹೆಮ್ಮೆ ಏನೆಂದ್ರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಇಡೀ ವಿಶ್ವವೇ ಗೌರವಿಸುತ್ತದೆ. ಆ ಕಾರಣಕ್ಕೆ ಕಳೆದ 10 ವರ್ಷಗಳಲ್ಲಿ ಅವರು ಮಾಡಿರುವ ಉತ್ತಮವಾದ ಆಡಳಿತ, ಅಭಿವೃದ್ಧಿ ಆಡಳಿತ, ಭಾರತವನ್ನ ವಿಶ್ವಗುರು ಮಾಡುವ ಆಡಳಿತದ ಕಾರಣದಿಂದ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಾನು ಅಭ್ಯರ್ಥಿಯಾಗಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಲು ನಾನು ಕೈ ಜೋಡಿಸಲು ಅವಕಾಶ ಮಾಡಿಕೊಡಿ ಎಂದು ಮತದಾರರಲ್ಲಿ ಮನವಿ ಮಾಡುತ್ತೇನೆ ಎಂದರು. ಪ್ರಜಾಪ್ರಭುತ್ವದಲ್ಲಿ ಒಬ್ಬನೇ ಅಭ್ಯರ್ಥಿ ಗೆದ್ದರೆ ಸಂಸತ್ ನಡೆಸಲು ಆಗುವುದಿಲ್ಲ. ನಾಯಕತ್ವದ ಪ್ರಶ್ನೆ ಬಂದಾಗ ನರೇಂದ್ರ ಮೋದಿ ಅವರ ನಾಯಕತ್ವವನ್ನ ನಾವು ಪ್ರಚುರಪಡಿಸುತ್ತೇವೆ ಎಂದರು. ನಿನ್ನೆ ಜಯಪ್ರಕಾಶ್ ಹೆಗ್ಡೆ ನನ್ನ ಹೆಸರು ಹೇಳಿಲ್ಲ, ಆದರೆ ಕಾಳಜಿಯಿಂದ ಮಾತಾಡಿದ್ದಾರೆ ಅಂತ ನನಗನ್ಸಿತ್ತು. ಅವರಿಗೆ ಭರವಸೆ ವಿಶ್ವಾಸ ಕೊಡ್ತೇನೆ. ಸಂಸದನಾದ 6 ತಿಂಗಳ ಒಳಗೆ ಹಿಂದಿ ಭಾಷೆಯ ಮೇಲೆ ಪ್ರೌಢಿಮೆಯನ್ನು ಸಾಧಿಸಿ ಸಂಸತ್ನಲ್ಲಿ ಹಿಂದಿ ಭಾಷಣ ಮಾಡಿ ಅವರಿಗೆ ಖುಷಿಯಾಗುವಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದೆ. ಅಭಿವೃದ್ಧಿ ಆಡಳಿತ ಮತ್ತು ಯೋಜನಾಬದ್ಧವಾದಂಥ ಆಡಳಿತ, ಭಾರತವನ್ನು ವಿಶ್ವಗುರು ಮಾಡುತ್ತಿರುವಂಥ ಆಡಳಿತ, ದೇಶದ ಭದ್ರತೆ, ದೇಶದ ಆರ್ಥಿಕ ವ್ಯವಸ್ಥೆ, ಇವುಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಮತ್ತೊಮ್ಮೆ ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗಲಿಕ್ಕೆ ಪೂರಕವಾದಂಥ ವಾತಾವರಣ ಮೂಡಿ ಬರಬೇಕು ಅಂತೇಳಿ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ನಾನು ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ನರೇಂದ್ರ ಮೋದಿಯವರ ಪ್ರಧಾನಿ ಆಗಲಿಕ್ಕೆ ನಾನು ಕೈ ಜೋಡಿಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂಥೇಳಿ ನಾನು ನನ್ನ ಮತದಾರರಿಗೆ ವಿನಂತಿ ಮಾಡಿದ್ದೆ.